ನೀನಿರುವೆ ನನಗೆ ಭಯವಿಲ್ಲ, ನೀನಿರುವೆ ನನಗೆ ಸೋಲಿಲ್ಲ. ಸಿರಣ ನೀನಿರುವೆ ನನಗೆ, ನೀನಿರುವೆ ನನಗೆ ಸೋಲಿಲ್ಲ. ಪ್ರೈಸ್ ದಿ ಲಾರ್ಡ್. ಡಿವೈನ್ ಧ್ಯಾನ ಮಂದಿರದಲ್ಲಿ ಒಂದು 10 ವರ್ಷದ ಹುಡುಗನನ್ನು ಒಂದು ತಾಯಿ ಎತ್ಕೊಂಡು ಬಂದಿದ್ರು. ಆ ತಾಯಿ ತುಂಬ ಕುಳ್ಳಿಗಿದ್ರು, ಸಣ್ಣಗೆ ಕುಳ್ಳಿಗಿದ್ರು. ಈ ಹುಡುಗ ದಪ್ಪ ಇದ್ದರೂ ಕೂಡ ಇವನನ್ನು ಎತ್ಕೊಂಡೇ ಬರ್ತಿದ್ರು. ನಾನು ಕೇಳಿದೆ, ಯಾಕೆ ಇವನನ್ನು ಒತ್ಕೊಂಡು ಬರ್ತಿದ್ದೀರಾ ಅಂತ. ಅವ್ರು ಹೇಳಿದರು, ಈ ಸಣ್ಣ ವಯಸ್ಸಿನಲ್ಲಿ ಬ್ರೈನ್ ಟ್ಯೂಮರ್ ಇದೆ ಬ್ರದರ್, ಹಾಗಾಗಿ ಯಾರು ಹೇಳಿದರು ಇಲ್ಲಿ ಕರ್ಕೊಂಡೋಗಿ ಗುಣ ಆಗುತ್ತೆ ಅಂತ ಕರ್ಕೊಂಡು ಬಂದೆ ಅಂತ. ಭಾಳ ನೋವಾಗ್ತು. ಯಾಕಂದರೆ ಆ ತಾಯಿ ಇರೋದು ಭಾಳ ಸಣ್ಣಗೆ, ಅವರೇ ಅಷ್ಟು ಸಣ್ಣಗೆ ಇರಬೇಕಾದ್ರೆ ಅಷ್ಟು ದಪ್ಪ ಹುಡುಗನ ಎತ್ಕೊಂಡು ಹೋಗಬೇಕು, ಎತ್ಕೊಂಡು ಬರಬೇಕು. ನಾನು ಹೇಳಿದೆ, ಭಾನುವಾರ ಅವರು ಬಂದರು, ನೀವು ಧ್ಯಾನದಲ್ಲಿ ಕೂತ್ಕೊಳ್ಳಿ, ದೇವರಿದ್ದಾರೆ ಅಂತೇಳಿ ಕಳಿಸಿದೆ. ಸೋಮವಾರ ಬೆಳಿಗ್ಗೆ 9:30-10 ಗಂಟೆ ಸಮಯ ನಾನು ಇದೇ ಹಾಡನ್ನು ಹಾಡ್ತಿದ್ದೆ. ನೀನಿರುವೆ ನನಗೆ ಭಯವಿಲ್ಲ, ನೀನಿರುವೆ ನನಗೆ ಸೋಲಿಲ್ಲ ಅಂತೇಳಿ ಹಾಡುವಾಗ ಆಕೆಯ ಮೇಲೆ ಒಂದು ಬಲವಾದ ಅಭಿಷೇಕ ಇಳಿದು ಬಂತು. ಆಕೆ ಸಾಮಾನ್ಯ ರೀತಿಗಿಂತ ಒಂದು ಬೇರೆ ರೀತಿಯಲ್ಲಿ ದೇವರ ಸ್ತುತಿ ಮಾಡಲಿಕ್ಕೆ ಶುರು ಮಾಡಿದರು. ನಾನು ಅವರನ್ನು ಗಮನಿಸ್ತಾನೆ ಇದ್ದೆ. ಆ ಹುಡುಗನ ಬಗ್ಗೆ ಚಿಂತೆ ಬಿಟ್ಟರು. ಯೇಸು ನನಗಿದ್ದಾರೆ, ನನಗೆ ಭಯ ಇಲ್ಲ ಅಂತೇಳಿ ಚೆನ್ನಾಗಿ ಸ್ತುತಿಸ್ತಿದ್ರು. ಅದೇ ವಾರದಲ್ಲಿ ಪ್ರಿಯರೇ, ಆ ಹುಡುಗ ಬಂದು ಸ್ಟೇಜ್ ಮೇಲೆ ನಿಂತು ಕುಣಿದಾಡಿ ಸಾಕ್ಷಿ ಹೇಳಿ ಹೋದರು. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಒಂದೊಂದು ಸ್ತುತಿಗೀತೆಗಳಲ್ಲಿರುವಂಥ ವಾಕ್ಯಗಳು ಪವಿತ್ರಾತ್ಮ ಭರಿತವಾದಂಥ ವಾಕ್ಯಗಳು. ಅದನ್ನು ಹಾಡುವಾಗ ನೀವು ಕೂಡ ಅದೇ ಹಂಬಲದಿಂದ ನೀನಿರುವೆ ನನಗೆ ಸೋಲಿಲ್ಲ, ನೀನಿರುವೆ ನನಗೆ ಭಯವಿಲ್ಲ ಅಂತೇಳಿ ದೇವರನ್ನು ಆರಾಧಿಸುವಾಗ ಪ್ರಿಯರೇ, ಅದೇ ಅಭಿಷೇಕವನ್ನು ನಾವು ಪಡಿತೇವೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಗಾಂಧೀಜಿ ಒಂದು ಮಾತು ಹೇಳ್ತಾರೆ, ನಿನ್ನ ಒಳಗಡೆ ಇರೋದನ್ನು ಹೊರಗಡೆ ಯಾಕೆ ಹುಡುಕ್ತೀಯ ಅಂತ. ಅಂದರೆ ನಿನ್ನ ಒಳಗಡೆ ಇರುವ ದೇವರನ್ನು ಲೋಕದಲ್ಲಿ ಹುಡುಕಬೇಡ. ಪ್ರೈಸ್ ದಿ ಲಾರ್ಡ್. ನಾನು ಮೊನ್ನೆ ಒಂದು ದೃಶ್ಯವನ್ನು ನೋಡಿದೆ ಫೇಸ್ಬುಕ್ನಲ್ಲಿ. ಮಾತೆ ಮರಿಯಮ್ಮನವರನ್ನು ಒಂದು ಗಾಡಿಯಲ್ಲಿ ಇಟ್ಕೊಂಡು ಇಲ್ಲಿಂದ ವೇಳಾಂಗಣಿಯವರೆಗೆ ಆ ಗಾಡಿನ ತಳ್ಕೊಂಡೋಗಿ ಎಳ್ಕೊಂಡೋಗಿ ಅಲ್ಲಿ ಹೋಗುವಂಥದ್ದು ಒಂದು ಹರಕೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ನೀವು ಬಿಸಿಲಿನಲ್ಲಿ, ಗಾಳಿ, ಮಳೆಯಲ್ಲಿ ನೀವು ಎಳ್ಕೊಂಡು ಹೋಗ್ಬೇಕು ಅನ್ನೋ ಅವಶ್ಯಕತೆ ಇಲ್ಲ ಪ್ರಿಯರೇ. ದೇವರು ನಿಮಗೆ ಭಾರವಾದ ಶಿಲುವೆ ಹೊತ್ಕೊಂಡು ಎಳ್ಕೊಂಡು ಬನ್ನಿ, ಕಿಲೋಮೀಟರ್ ಗಟ್ಟೆ ನಡ್ಕೊಂಡು ಬನ್ನಿ, ಹರಕೆಗಳು ಮಾಡ್ಕೊಳ್ಳಿ. ಅದಕ್ಕಿಂತ ಉನ್ನತವಾದದ್ದು ನಿನ್ನ ಒಳಗಡೆ ಒಂದು ಪಾಪವಿಲ್ಲದೆ ಇದ್ದರೆ ನೀನು ನಿಜವಾಗಲೂ ಧನ್ಯನು. ಪ್ರೈಸ್ ದಿ ಲಾರ್ಡ್. ದಾವೀದ ಅರಸ ಹೇಳ್ತಾರೆ, ಯಾರ ಹೃದಯದಲ್ಲಿ ಪಾಪವಿಲ್ವೋ ಅವನು ಧನ್ಯನು. ಹಲ್ಲೆಲೂಯಾ. ನಮ್ಮ ಹೃದಯದಲ್ಲಿ ಪಾಪವಿಟ್ಕೊಂಡು ಎಷ್ಟು ದೂರ ತೇರನ್ನು ಎಳ್ಕೊಂಡು ಹೋದ್ರೆ ಏನು ವೇಳಾಂಗಣಿ ಅಲ್ಲ, ಇನ್ನೂ ಎಲ್ಲೇ ಸುತ್ತಿ ಬಂದರೂ ನಾವು ಬರೀ ಕೈಯಲ್ಲಿ ಬರ್ತೀವಿ. ಪ್ರೈಸ್ ದಿ ಲಾರ್ಡ್. ಅರ್ಥ ಆದವರೆಲ್ಲ ಕೈಗಳ ಮೇಲೆ ಎತ್ತಿ ಹಲ್ಲೆಲೂಯಾ, ಹಲ್ಲೆಲೂಯಾ. ನೀನಿರುವೆ ನನಗೆ ಭಯವಿಲ್ಲ, ನೀನಿರುವೆ ನನಗೆ ಸೋಲಿಲ್ಲ. ನನ್ನ ಪ್ರಿಯ ಯೇಸುವೇ, ನೀನು ಎಷ್ಟೋ ಸುಂದರ, ಬಾಳ ಬಂಗಾರ, ನನ್ನ ಬಾಳ ಬಂಗಾರ. ಚಪ್ಪಾಳೆ ತಟ್ಟಿ ಎಲ್ಲರೂ ಸರಿ. ನೀನಿರುವೆ ನನಗೆ ಭಯವಿಲ್ಲ, ನೀನಿರುವೆ ನನಗೆ ಸೋಲಿಲ್ಲ, ನೀನಿರುವೆ ನನಗೆ
ಸೋಲಿಲ್ಲ, ನೀನಿರುವೆ ನನಗೆ. ಸ್ತೋತ್ರ ಯೇಸುದೇವ, ಸ್ತೋತ್ರ ಯೇಸುರಾಜ, ಸ್ತೋತ್ರ ಯೇಸುದೇವ, ಸ್ತೋತ್ರ ಯೇಸುರಾಜ. ನನ್ನ ಪ್ರಿಯ ಯೇಸುವೇ, ನೀನು ಎಷ್ಟು ಸುಂದರ, ನನ್ನ ಬಾಳ ಬಂಗಾರ, ಬಾಳ ಬಂಗಾರ, ಬಾಳ ಬಂಗಾರ, ಬಾಳ. ಹಸಿರಾದ ಹುಲ್ಲಿನ ಕಾವಲಲ್ಲಿ, ಹಸಿರಾದ ಹುಲ್ಲಿನ ಕಾವಲಲ್ಲಿ ಅನುದಿನವು ನನ್ನ ನಡೆಸುವಿರಿ, ಅನುದಿನವು ನನ್ನ ನಡೆಸುವಿರಿ. ಹಸಿರಾದ ಹುಲ್ಲಿನ ಕಾವಲಲ್ಲಿ, ಹಸಿರಾದ ಹುಲ್ಲಿನ, ಹಸಿರಾದ ಹುಲ್ಲಿನ, ಹಸಿರಾದ ಹುಲ್ಲಿನ. ಹಲ್ಲೆಲೂಯಾ, ಹಲ್ಲೆಲೂಯಾ. ನೀವು ಕೈ ತಟ್ಟುವಾಗ ದೇವರ ಆತ್ಮ ಇಳಿದು ಬರಬೇಕು. ದಾವೀದರ ಗಿಟಾರ್ ಬಾರಿಸುವಾಗ ಏನಾಗ್ತಿತ್ತು? ಏನಾದರೂ ಹಾಕೊಳ್ಳಿ, ನಮಗೇನು, ದೇವರ ಆತ್ಮ ಇಳಿದು ಬರ್ತಾ ಇದ್ರು. ಹಲ್ಲೆಲೂಯಾ. ಶಬ್ದ ಕೇಳಿಸ್ತಿಲ್ಲ. ಹಲ್ಲೆಲೂಯಾ. ಇಷ್ಟು ಜನರಿಗೆ ಎಷ್ಟು ಶಬ್ದ ಬರಬೇಕು? ಹಲ್ಲೆಲೂಯಾ. ನನ್ನ ಎಡಭಾಗದಲ್ಲಿರೋರು ಮಾತ್ರ ಗಟ್ಟಿಯಾಗಿ ಒಂದು ಹಲ್ಲೆಲೂಯಾ. ಬಲಭಾಗದಲ್ಲಿರೋರು ನಿಮಗೆ ಕೇಳಿಸ್ತಾ? ಈ ಕಡೆ ಕೇಳಿಸ್ತಾ? ಪರವಾಗಿಲ್ಲ, ಇಲ್ಲೆಲ್ಲ ನಿಜ ಹೇಳ್ತಾರೆ. ಎಲ್ಲರೂ ಸೇರಿ ಗಟ್ಟಿಯಾಗಿ ಹಲ್ಲೆಲೂಯಾ. ಕೈ ಹಿಂಗಿಟ್ಕೊಳ್ಳಿ, ಒಂದು ಸಾರಿ ಗಟ್ಟಿ ತಟ್ಟಿ. ಇರಿ ಇರಿ, ನನಗೆ ಈಗಲೇ ಗೊತ್ತಾಗಿದೆ ಇಲ್ಲಿ ಒಂದು ಸಾರಿ ಅಂದರೆ ತುಂಬ ಸಾರಿ ಅಂತ. ನಾನು ಹೇಳಿದ್ದು ಒಂದು ಸಾರಿ ಗಟ್ಟಿಯಿಂದ ಹೀಗೆ ತಟ್ಟಿ ಅಂತ. ಈಗ ನಿಮ್ಮ ಚಪ್ಪಾಳೆ ಶಬ್ದ ಎಷ್ಟು ಗಟ್ಟಿ ಕೇಳಿಸ್ತು, ಹೌದಲ್ಲ? ಹಾಡುವಾಗ ನೀವಿಷ್ಟು ಶಬ್ದದಿಂದ ಹಾಡಿದರೆ ಅಗ್ನಿ ಹಾಗೆ ನಮ್ಮ ಮಧ್ಯದಲ್ಲಿ ಇಳಿಯುತ್ತೆ. ಕಾರಣ ನಾವೆಷ್ಟು ಸ್ತುತಿಸ್ತೀವಿ ದೇವರಿಗೆ ಮಹಿಮೆ ಆಗ್ತದೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಪಿಶಾಚಿಗೆ ಇಡಿಸೋದಿಲ್ಲ, ಪಿಶಾಚಿಗೆ ಇಷ್ಟ ಆಗೋದಿಲ್ಲ ದೇವರನ್ನ ಸ್ತುತಿಸೋದು. ಅದಕ್ಕೆ ನಮ್ಮನ್ನು ಬಲಹೀನರಾಗಿ ಮಾಡೋದು. ಕೈಯಿನ ಹೀಗೆ ತಟ್ಟಿದ್ರು ಸಾಕು, ಹೀಗೆ ತಟ್ಟಿದ್ರೆ ಸಾಕು. ಅವ್ರಿಗೇನು, ಅವ್ರ ಕೈಯ ನೋಯೋದು. ಯಾರ ಕೈ ನೋವುತ್ತೆ? ನಮ್ಮ ಕೈ ನೋವುದು ಅಂತೇಳಿ ಅವನು ಬಿಡೋದಿಲ್ಲ ಸ್ತುತಿಸೋದಕ್ಕೆ. ಗಟ್ಟಿಯಾಗಿ ಕೂಗಿದ್ರೇನ ದೇವರಿಗೆ ಕೇಳಿಸೋದು? ಇಲ್ಲ, ನೀವೆಷ್ಟು ಕೂಗಿ ಸ್ತುತಿಸ್ತೀರಿ ದೇವರಿಗೆ ಮಹಿಮೆ ಸಲ್ತದೆ. ಹಲ್ಲೆಲೂಯಾ. ನಾವೆಷ್ಟು ಕೂಗಿ ಸ್ತುತಿಸ್ತೀವಿ ದೇವರಿಗೆ ಮಹಿಮೆ ಆಗ್ತದೆ. ದೇವರಿಗೆ ಮಹಿಮೆ ಸಲ್ಲುವಾಗ ದೇವರ ಮಹಿಮೆಯಿಂದ ನಮಗೆ ಅಭಿಷೇಕ ಸಿಗುತ್ತೆ, ಕೃಪೆಗಳು ಸಿಗ್ತದೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಇವರು ಸ್ತುತಿಸದೆ ಹೋದರೆ ಕಲ್ಲು ಬಂಡೆಗಳು ಸ್ತುತಿಸ್ತವೆ ಅಂತೇಳಿ ಯೇಸು ಅವತ್ತು ಹೇಳಿದರು. ಪರಿಸಾರ ಹೇಳಿದ್ರು, ಇವ್ರನ್ನ ಸುಮ್ಮನೆ ಇರಲಿಕ್ಕೆ ಹೇಳಿ ಬೊಬ್ಬೆ ಹೊಡೆಯೋದನ್ನು ಕೇಳೋಕ್ಕಾಗ್ತಿಲ್ಲ ಅಂತೇಳಿ. ಯೇಸು ಯಾರ ಪರ ಮಾತಾಡಿದರು? ನಮ್ಮ ಪರವಾಗಿ ಮಾತಾಡಿದರು. ಇವರು ಸ್ತುತಿಸಿದ್ರೆ ಹೋದರೆ ಸುನಾಮಿನೂ ಆಗುತ್ತೆ. ಈ ಹೊಸದಾಗಿ ಕೊರೋನಾ ಕೂಡ ಆಯಿತು. ಹಲ್ಲೆಲೂಯಾ, ಹಲ್ಲೆಲೂಯಾ. ನಾನು ಕೂಡ ನೋಡಿದೆ, ಬ್ರದರ್ ಹೇಳಿದಂತೆ ಒಂದು ತಾಯಿ ಹಣವನ್ನು ತಂದು ರೋಡ್ಗೆ ಸುರಿತಿದ್ರು. ಜೀವ ಉಳಿಸೋದಕ್ಕೆ ಆಗದಿದ್ದ ಮೇಲೆ ಈ ಹಣ ಏನಕ್ಕೆ ಅಂತೇಳಿ. ಹಲ್ಲೆಲೂಯಾ. ಹಣ ಆಸ್ತಿ ಲೋಕದಲ್ಲಿ ನಮ್ಮ ಜೀವ ಉಳಿಸೋದಿಲ್ಲ, ಯೇಸು ಮಾತ್ರವೇ. ಪ್ರೈಸ್ ದಿ ಲಾರ್ಡ್. ಗಟ್ಟಿಗೆ ಎಲ್ಲ ಸೇರಿ, ಎಲ್ಲ ಚಪ್ಪಾಳೆ, ಕೈ ತಟ್ಟಿ. ಸ್ತೋತ್ರ ಯೇಸು ದೇವ, ಸ್ತೋತ್ರ ಯೇಸು ರಾಜ, ಸ್ತೋತ್ರ ಯೇಸು ದೇವ, ಸ್ತೋತ್ರ ಯೇಸು ರಾಜ. ನನ್ನ ಪ್ರಿಯ ಯೇಸುವೇ, ನೀನು ಎಷ್ಟೋ
ಸುಂದರ ಬಾಳ ಬಂದರ ನನ್ನ ಬಾಳ ಬಂದರ ನನ್ನ ಪ್ರಿಯ ಯೇಸುವೇ ನೀನು ಎಷ್ಟೋ ಸುಂದರ ನನ್ನ ಬಾಳ ಬಂಗಾರ ಬಾಳ ಬಂಗಾರ ಬಾಳ ಬಂಗಾರ ಬಾಳ ಸ್ತೋತ್ರ ಯೇಸುದೇವ ಸ್ತೋತ್ರ ಯೇಸುರಾಜ ಸ್ತೋತ್ರ ಯೇಸುದೇವ ಸ್ತೋತ್ರ ಯೇಸುರಾಜ ದಾರಿ ತಪ್ಪಿದಾಗ ಕೈ ಹಿಡಿದು ದಾರಿ ತಪ್ಪಿದಾಗ ಕೈ ಹಿಡಿದು ತೋರಿಸು ಪ್ರಭುನಿ ಪರಿಮಾರ್ಗವ ತೋರಿಸು ಪ್ರಭುನಿ ಪರಿಮಾರ್ಗವ ದಾರಿ ತಪ್ಪಿದಾಗ ಕೈ ಹಿಡಿದು ದಾರಿ ತಪ್ಪಿದಾಗ ಕೈ ಹಿಡಿದು ತೋರಿಸು ಪ್ರಭುನಿ ಪರಿಮಾರ್ಗವ ತೋರಿಸು ಪ್ರಭುನಿ ಪರಿಮಾರ್ಗವ ನೀನಿರುವೆ ನನಗೆ ಭಯವಿಲ್ಲ ನೀನಿರುವೆ ನನಗೆ ಸೋಲಿಲ್ಲ ನೀನಿರುವೆ ನನಗೆ ನೀನಿರುವೆ ನನಗೆ ನೀನಿರುವೆ ನನಗೆ ಭಯವಿಲ್ಲ ನೀನಿರುವೆ ನನಗೆ ಸೋಲಿಲ್ಲ ಹೌದು ನೀನಿರುವೆ ನನಗೆ ಭಯವಿಲ್ಲ ನೀನಿರುವೆ ನನಗೆ ಸೋಲಿಲ್ಲ ನೀನಿರುವೆ ನನಗೆ ಇಲ್ಲ ಯೇಸುವೇ 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 ನನ್ನ ರಕ್ಷಕ ಯೇಸುವೇ ನನ್ನ ರಕ್ಷಕ ನನ್ನ ರಕ್ಷಕ ನನ್ನ ರಕ್ಷಕ ಯೇಸುವೇ ನನ್ನ ರಕ್ಷಕ ನನ್ನ ಪ್ರಿಯ ಯೇಸುವೇ ನೀನು ಎಷ್ಟೋ ಸುಂದರ ಬಾಳ ಬಂದರ ನನ್ನ ಬಾಳ ಬಂದರ ಬಾಳ ಬಂಗಾರ ಬಾಳ ಬಂಗಾರ ಬಾಳ ಹೋಗಿ ಆಮೇಲೆ ಸರಿ ಬಾಳ ಯೇಸುವೇ ಎಲ್ಲ ಮಹಿಮೆ ಯೇಸುವಿಗೆ ಬಾಳ ಬಂಗಾರ ಬಾಳ ಬಂಗಾರ ಬಾಳ ಸ್ತೋತ್ರ ಯೇಸುದೇವ ಸ್ತೋತ್ರ ಯೇಸುರಾಜ ಸ್ತೋತ್ರ ಯೇಸುದೇವ ಸ್ತೋತ್ರ ಯೇಸುರಾಜ ಆಸೆಯ ಆಕಾಂಕ್ಷೆಯೇನಿದ್ದರು ಆಸೆಯ ಆಕಾಂಕ್ಷೆಯೇನಿದ್ದರು ಅನುಗ್ರಹಿಸೋನಿ ಆನಂದವ ಅನುಗ್ರಹಿಸೋನಿ ಆನಂದ ಸರೇ ಆಸೆಯ ಆಕಾಂಕ್ಷೆಯೇನಿದ್ದರು ಆಸೆಯ ಆಕಾಂಕ್ಷೆಯೇನಿದ್ದರು ಅನುಗ್ರಹಿಸೋನಿ ಆನಂದವ ಅನುಗ್ರಹಿಸೋನಿ ಆನಂದವ ನೀನೇ
ನೀನಿರುವೆ ನನಗೆ ಭಯವಿಲ್ಲ. ಅಭಿಷೇಕದಿಂದ ನೀನಿರುವೆ ನನಗೆ ಸೋಲಿಲ್ಲ, ನೀನಿರುವೆ ನನಗೆ ಭಯವಿಲ್ಲ, 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 ಸೋಲಿಲ್ಲ, ನೀನಿರುವೆ ನನಗೆ, ನೀನಿರುವೆ ನನಗೆ, ನೀನಿರುವೆ ನನಗೆ, ನೀನಿರುವೆ ನನಗೆ. ಯೇಸುವೇ, 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 ಸ್ವರವೆತ್ತಿ. ಯೇಸುವೇ, 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 ಕೂಗಿ ಕೂಗಿ ಯೇಸುವೇ, ಯೇಸುವೇ, ಯೇಸು, 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 ಯೇಸುವೇ, ಯೇಸುವೇ, ಕೂಗಿ 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 ಯೇಸುವೇ, ಯೇಸುವೇ, ಯೇಸು, 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 ಯೇಸು. ಈ ಲೋಕದಲ್ಲಿ ಒಂದೇ ಒಂದು ನಾಮ, ಯೇಸು ಎಂಬ ನಾಮ. ಯೇಸುವೇ, ಯೇಸುವೇ, ಯೇಸು, ಯೇಸುವೇ, ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರು ನಮ್ಮ ಜೊತೆ ಇದ್ದಾರೆ. ನಮ್ಮ ದೇವರು ಸ್ತುತಿಗಳ ಮಧ್ಯದಲ್ಲಿ ವಾಸ ಮಾಡುವ ದೇವರು. ದೇವರು ಅನೇಕರಿಗೆ ಸರ್ಜರಿ ಮಾಡ್ತಿದ್ದಾರೆ. ದೇವರು ಅನೇಕರನ್ನು ಮುಟ್ಟುತ್ತಿದ್ದಾರೆ. ಪ್ರಿಯರೇ, ಗಮನಿಸಿ, ಇಲ್ಲಿ ಇರುವ ಕೆಲವು ವ್ಯಕ್ತಿಗಳಿಗೆ ನಿರಾಶೆಯ ಆತ್ಮಗಳಿಂದ ದೇವರು ಬಿಡುಗಡೆ ಕೊಡ್ತಾ ಇದ್ದಾರೆ. ಚಪ್ಪಾಳೆ ತಟ್ಟಿ ದೇವರಿಗೆ ಸ್ತೋತ್ರ ಮಾಡ್ರಿ. ಊರಿರ ಬರ 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 ಬ ಶಿರ ಬರ 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 ಬ ರೀರ ಬರ 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 ಬ. ಯಾವಾಗಲೂ ನಿರಾಶೆ, ಧ್ಯಾನಕೂಟಗಳಿಗೆ ಹೋಗಲಿಕ್ಕೆ ನಿರಾಶೆ, ದೇವರ ಬಳಿಗೆ ಬರಲಿಕ್ಕೆ ನಿರಾಶೆ. ಇದು ನಿರಾಶೆ ಆತ್ಮಗಳು, ಇದು ನಿರಾಶೆ ಪಿಶಾಚೆಗಳು. ದೇವರು ಈಗ ನಿಮಗೆ ಬಿಡುಗಡೆಯನ್ನು ಕೊಡ್ತಿದ್ದಾರೆ. ಗಮನಿಸ್ರಿ, ಕೆಲವರಿಗೆ ಈ ಧ್ಯಾನಕ್ಕೆ ಬರಬಾರ್ದು ಅಂತೇಳಿ ಪಿಶಾಚಿ ಸರಪಳಿಗಳನ್ನು ಹಾಕಿ ಕಟ್ಟಿ ಹಾಕಿದ್ದ. ದೇವರು ಹೇಳ್ತಿದ್ದಾರೆ, ನಾನು ಅವರನ್ನು ಸರಪಳಿ ಬಿಡಿಸಿ ನನ್ನ ಆಲಯಕ್ಕೆ ಅವರನ್ನು ಕರೆದುಕೊಂಡು ಬಂದಿದ್ದೇನೆ ಎಂಬುದಾಗಿ. ಶಿರ ಬರ 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 ಬ ಶಿರ ಬರ 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 ಬ. ಸ್ತೋತ್ರ ಸ್ತೋತ್ರ ಸ್ತೋತ್ರ. ದೇವರು ಹೇಳುತ್ತಿದ್ದಾರೆ, ಇಲ್ಲಿ ಕೆಲವು ವ್ಯಕ್ತಿಗಳು ಬ್ಲೂಟೂತನ್ನು ಕಿವಿಯಲ್ಲಿ ಹಾಕಿ ರಾತ್ರಿಯೆಲ್ಲ ನಿದ್ರೆ ಮಾಡೋದನ್ನು ಯೇಸ್ವಾಮಿ ಹೇಳ್ತಾ ಇದ್ದಾರೆ. ಬ್ಲೂಟೂತನ್ನು ಕಿವಿಯಲ್ಲಿ ಹಾಕಿ ಅದನ್ನು ಏನೋ ಆನ್ ಮಾಡಿ ಗೀತೆಗಳನ್ನು ಹಾಡಿ ಅಥವಾ ಏನನ್ನು ಬ್ಲೂಟೂತನ್ನು ಉಪಯೋಗಿಸುವ ವ್ಯಕ್ತಿಗಳಿಗೆ ಹೇಳ್ತಾ ಇದ್ದಾರೆ ಯೇಸ್ವಾಮಿ, ಅದು ನಿಮಗೆ ನೇಣುಗಂಬವಾಗಿ ಮಾರ್ಪಡ್ತದೆ, ನಿಮ್ಮನ್ನು ಕೊಲೆ ಮಾಡುವ ನೇಣುಗಂಬವಾಗಿ ಮಾರ್ಪಡ್ತದೆ, ನೀವು ಅದನ್ನು ಬಿಟ್ಟುಬಿಡಿ ಎಂಬುದಾಗಿ ದೇವರು ಹೇಳ್ತಿದ್ದಾರೆ. ಶ್ರೀರ ಬರ 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 ಬ. ಸ್ತೋತ್ರ 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 ಸ್ತೋತ್ರ. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಜೀಸಸ್. ಮುಂದಿನ ಒಂದು ಆತ್ಮಿಕವಾದ ಕುರುಡುತನ, ಪಾಪವನ್ನು ಹಗುರವಾಗಿ ತೆಗೆದುಕೊಳ್ಳುವುದು. ದಿಸ್ ವೆರಿ ವೆರಿ ಇಂಪಾರ್ಟೆಂಟ್. ದಯಮಾಡಿ ಗಮನಿಸ್ರಿ ಪ್ರಿಯರೇ, ದೇವರ ವೇದವಾಕ್ಯ ನಮಗೆ ಹೇಳ್ತದೆ, ಪಾಪದ ಸಂಬಳ ಮರಣ ಅಂತ ಹೇಳ್ತದೆ. ಪಾಪದಿಂದ ರೋಗ, ಪಾಪದಿಂದ ಶಾಪ, ಪಾಪದಿಂದ ನರಕ, ಪಾಪವು ದೇವರಿಂದ ನಮ್ಮನ್ನು ದೂರವಾಗಿಸ್ತದೆ ಎಂಬುದಾಗಿ
ದೇವರ ವಾಕ್ಯ ನಮಗೆ ಈಗಾಗಲೇ ಸ್ಪಷ್ಟಪಡಿಸಿದೆ. ರೋಮ 6:23 ಪಾಪದ ಸಂಬಳ ಮರಣ. ಕೀರ್ತನೆ 107:17 ಪಾಪ ರೋಗವನ್ನು ತರ್ತದೆ. ಕೀರ್ತನೆ 119:20 ದೇವರ ಆಜ್ಞೆಗಳನ್ನು ಮೀರುವವರು ಶಾಪಗ್ರಸ್ತರು ಅಂತ ಹೇಳ್ತಾರೆ. ದಯಮಾಡಿ ಗಮನಿಸ್ರಿ ಪ್ರಿಯರೇ, ಪಾಪವನ್ನು ಹಗುರವಾಗಿ ತೆಗೆದುಕೊಳ್ಳುವ ಪ್ರತಿಯೊಬ್ಬರು ದಯಮಾಡಿ ಗಮನಿಸ್ರಿ ಆತ್ಮಿಕವಾಗಿ ಕುರುಡರು. ಕೆಲವರಿಗೆ ಎಷ್ಟು ಹೇಳಿದರೂ ಕೂಡ ಪಾಪವನ್ನು ಬಿಟ್ಕೊಡೋದಿಲ್ಲ. ಇದು ಭಯಂಕರವಾದ ಬಲಹೀನತೆ ಮತ್ತು ಅಂಧಕಾರದ ಪೊರೆ. ಯಾಕೆ ಗೊತ್ತಾ ಗಮನಿಸ್ರಿ ಪ್ರಿಯರೇ, ಇವರ ಕಿವಿಗಳಿಗೆ ಮುದ್ರೆ, ಕಣ್ಣುಗಳಿಗೆ ಮುದ್ರೆ ಪಿಶಾಚಿ ಹಾಕಿದೆ. ನೋಡಿ, ಈಗ ಮೆಸೇಜ್ ಬಂತು, ನನಗೂ ಕೂಡ ಒಂದು ಮೆಸೇಜ್ ಬಂತು, ಮಡದಿಗೆ ಮೆಸೇಜ್ ಬಂತು, ನಾವು ಎರಡನ್ನೂ ಸೇರಿಸಿದ್ವಿ. ದೇವರು ಏನು ಹೇಳಿದ್ರು, ಈ ಆರಾಧನೆಯಲ್ಲಿ ಗುರುಗಳು ಕೈಯಿಂದ ಎಣ್ಣೆಯನ್ನು ತೆಗೆದುಕೊಂಡು ಪ್ರತಿಯೊಬ್ಬರ ಕಣ್ಣುಗಳ ಮೇಲೆ ಅಭ್ಯಂಗಿಸಿದಾಗ ಅಂಧಕಾರದ ಪೊರೆಗಳನ್ನು ನಾನು ತೆಗೆದು ನನ್ನ ಮಕ್ಕಳಿಗೆ ಬಿಡುಗಡೆ ಕೊಡುತ್ತೇನೆ. ಹಾಗಾಗಿ ಇವತ್ತು ಮಧ್ಯಾಹ್ನದ ಸಂಜೆ ಆರಾಧನೆಯಲ್ಲಿ ಗುರುಗಳು ಎಣ್ಣೆ ಅಭಿಷೇಕ ಹಣೆ ಮೇಲೆ ಆಗ್ತಿದ್ರು. ಇವತ್ತು ನಿಮ್ಮ ಕಣ್ಣಿನ ಮೇಲೆ ಟಚ್ ಮಾಡಿದರೆ ಸಾಕಂತೆ ಪವಿತ್ರಾತ್ಮರೇ ಹೇಳಿದ್ದು. ಆ ಎಣ್ಣೆ ಅಭಿಷೇಕ ಕಣ್ಣನ್ನು ಮುಟ್ಟಿದರೆ ಸಾಕು, ಅಂಧಕಾರದ ಪೊರೆಗಳು ಕಳಚಲ್ಪಡ್ತದೆ. ಗಮನಿಸಿ ಪ್ರಿಯರೇ, ಎಷ್ಟು ದೇವರ ವಾಕ್ಯಗಳನ್ನು ಕೇಳಿದರೂ ಕೂಡ ನಾವು ಬದಲಾವಣೆ ಆಗೋದಿಲ್ಲ. ಎಷ್ಟು ದೇವರ ವಾಕ್ಯಗಳನ್ನು ಕೇಳಿಸಿಕೊಂಡ್ರೂ ಅದನ್ನು ಪಾಲಿಸಲಿಕ್ಕೆ ಆಗ್ತಾ ಇಲ್ಲ. ಕಾರಣ ಏನಂದರೆ ಇದು ಅಂಧಕಾರದ ಪೊರೆ. ಗಮನಿಸಿ ಪ್ರಿಯರೇ, ವೇದಗಳು ಹೇಳ್ತವೆ, ಹಿಂದೂ ಧರ್ಮದ ಗ್ರಂಥದಲ್ಲಿ ರಕ್ತ ಪ್ರೋಕ್ಷಣಂ ಪಾಪ ಪರಿಹಾರಂ, ರಕ್ತಧಾರೆ ಇಲ್ಲದೆ ಪಾಪ ಪರಿಹಾರ ಇಲ್ಲ ಅಂತ ವೇದಗಳು ಹೇಳ್ತದೆ ಪ್ರಿಯರೇ. ಬೈಬಲ್ ಹೇಳುತ್ತೆ, ಇಬ್ರಿಯರಿಗೆ ಬರೆದ ಪತ್ರ 9ನೇ ಅಧ್ಯಾಯ 9ನೇ ವಾಕ್ಯ, ರಕ್ತಧಾರೆ ಇಲ್ಲದೆ ಪಾಪ ಪರಿಹಾರವಿಲ್ಲ. ನೆಕ್ಸ್ಟ್, ನಮ್ಮ ಪೂರ್ವಜರಾದ ಅಬ್ರಹಾಮ, ಇಸಾಕ, ಯಾಕೋಬ ಇವರೆಲ್ಲರೂ ಜೆರುಸಲೇಮಿನ ಒಂದು ಬಾಗಿಲಿದೆ ಪ್ರಿಯರೇ, ಅಲ್ಲಿ ಬಲಿಗಳನ್ನು ಅರ್ಪಣೆ ಮಾಡಲಿಕ್ಕೆ ಹೋಗ್ತಿದ್ರು. ಆದಿಕಾಂಡದಲ್ಲಿ ಓಲ್ಡ್ ಟೆಸ್ಟ್ಮೆಂಟಲ್ಲಿ ನಾವು ಓದ್ತೇವೆ ಪ್ರಿಯರೇ, ನಮ್ಮೆಲ್ಲ ಪೂರ್ವಜರು ಬಲಿಗಳನ್ನು ಅರ್ಪಿಸಿದ್ರು. ಯಾತಕ್ಕೋಸ್ಕರ? ಪಾಪ ಪರಿಹಾರಕ್ಕಾಗಿ. ದಯಮಾಡಿ ಗಮನಿಸಿ ಸರಿಯಾಗಿ ಕೇಳ್ಕೊಳ್ರಿ. ನಿನ್ನ ಪಾಪ ನನ್ನ ಪಾಪ ಪರಿಹಾರ ಆಗಬೇಕಾದ್ರೆ ಒಂದು ಬಲಿ ಆಗಬೇಕು. ನನ್ನ ಪಾಪಕ್ಕೆ ನಿಮ್ಮ ಪಾಪಕ್ಕೆ ಒಂದು ರಕ್ತಧಾರೆ ಆಗಲೇಬೇಕು ಪ್ರಿಯರೇ. ಜೆರುಸಲೇಮ್ನಲ್ಲಿ ನಮ್ಮ ಪೂರ್ವಜರು ಅರ್ಪಿಸುತ್ತಿದ್ದ ಆ ಬಲಿಯಲ್ಲಿ ರಕ್ತ ಕೋಡಿಯಾಗಿ ಹರಿದುಕೊಂಡು ಹೋಗಿ ಕೆದ್ರೋನ್ ಹಳ್ಳವನ್ನು ಸೇರ್ತಿತ್ತಂತೆ. ಒಂದು ನದಿಯಾಗಿ ಹರಿದು ಆ ರಕ್ತ ಹರಿದುಕೊಂಡು ಹೋಗ್ತಿತ್ತು. ಅದ್ಯಾವ ರಕ್ತದಲ್ಲೂ ಪಾಪ ಪರಿಹಾರ ಆಗಲಿಲ್ಲ. ಇಬ್ರಿಯರಿಗೆ ಬರೆದ ಪತ್ರ 9ನೇ ಅಧ್ಯಾಯ 9ನೇ ವಾಕ್ಯ ಹೇಳ್ತದೆ ಪ್ರಿಯರೇ, ಹಿಂದೆ ಅರ್ಪಿಸಿದ ಎಲ್ಲ ಬಲಿಗಳು ಪಾಪವನ್ನು ಪರಿಹಾರ ಮಾಡಲಿಕ್ಕೆ ಅದರಿಂದ ಸಾಧ್ಯವಾಗಲಿಲ್ಲ. ಅದಕ್ಕಾಗಿ ದೇವರು ಒಂದು ಕುರಿಮರಿಯನ್ನು ಕಳಿಸಿಕೊಟ್ಟರು. ಆ ಕುರಿಮರಿಯ ಪ್ರಾಣ, ಆ ಕುರಿಮರಿಯ ರಕ್ತದಿಂದ ಇಡೀ ಭೂಲೋಕದ ಪಾಪ ಪರಿಹಾರ ಆಗಬೇಕು. ಆ ಕುರಿಮರಿಯೇ ದೇವರು ಕಳಿಸಿಕೊಟ್ಟಂತಹ ಯೇಸು ಸ್ವಾಮಿಯವರು. ಗಮನಿಸಿರಿ, ಅದಕ್ಕೆ ಪ್ರಾಣ ಆಗಿರೋದು, ಅದಕ್ಕೆ ಬಲಿಯಾಗಿರೋದು. ಯಾವಾಗ ಗೊಲ್ಗತಾ ಬೆಟ್ಟದಲ್ಲಿ ಸರಿಸುಮಾರು 3 ಗಂಟೆ ಸಮಯ ಯೇಸು ಸ್ವಾಮಿ, ತಂದೆಯೇ ನನ್ನ ಆತ್ಮವನ್ನು ನಿಮಗೆ ಕಳಿಸಿ, ನನ್ನ ಆತ್ಮವನ್ನು ನಿಮಗೆ ಒಪ್ಪಿಸ್ತೇನೆ ಅಂತ ಯಾವಾಗ ಯೇಸು ಸ್ವಾಮಿ ಪ್ರಾಣ ತ್ಯಾಗ ಮಾಡಿದರೋ ಪಾಪದ ನೊಗ ಮುರಿಯಲ್ಪಟ್ಟಿತು. ಹಲ್ಲೆಲೂಯಾ, ಸ್ವರವೇತಿ ಹಲ್ಲೆಲೂಯಾ. ಅಲ್ಲಿಗೆ ತಿಳ್ಕೊಳ್ಳಿ ಪ್ರಿಯರೇ, ನನ್ನ ಪಾಪಕ್ಕಾಗಿ ನಿಮ್ಮ ಪಾಪಕ್ಕಾಗಿ ಯೇಸು ಸ್ವಾಮಿ ಶಿಲುಬೆಯ ಮೇಲೆ ಪ್ರಾಣ ತ್ಯಾಗ ಮಾಡಿದ್ದಾರೆ. ಒಬ್ಬ ಮನುಷ್ಯನಲ್ಲಿರುವ ಪಾಪ ಇನ್ನೊಬ್ಬ ಮನುಷ್ಯನ ರಕ್ತದಿಂದ ಮಾತ್ರವೇ ಶುದ್ಧೀಕರಿಸಲ್ಪಡಬೇಕು.
ನನ್ನ ಶರೀರದಲ್ಲಿರುವ ಪಾಪ ಪರಿಹಾರ ಆಗಬೇಕಾದ್ರೆ ಇನ್ನೊಂದು ಶರೀರ ಬಲಿಯಾಗಬೇಕು. ಇದು ಕುರಿ ಮಾಂಸದಿಂದ, ಕೋಳಿ ಮಾಂಸದಿಂದ, ಈ ಭೂಮಿಯಲ್ಲಿರುವ ಯಾವುದೇ ಪ್ರಾಣಿ ಪಶು ಪಕ್ಷಿಗಳಿಂದ ಪ್ರಿಯರೇ ಅಸಾಧ್ಯ. ಹಾಗಾದರೆ ಯಾಕೆ ನಮ್ಮ ಪೂರ್ವಜರು ಬಲಿಯನ್ನು ಅರ್ಪಿಸ್ತಿದ್ರು ಅಂದರೆ, ಪಾಪ ಪರಿಹಾರಕ್ಕೆ ಒಂದು ಬಲಿ ಅರ್ಪಣೆ ಆಗಬೇಕು ಅನ್ನುವಂತಹ ಒಂದು ಕಾನ್ಸೆಪ್ಟ್ ಅವರ ಮನಸ್ಸಿಗೆ ಬರಲಿ ಅಂಥೇಳಿ ದೇವರು ಅದಕ್ಕೆ ಅನುಮತಿ ಕೊಟ್ಟಿದ್ದರು. ಆದರೆ ದೇವರ ವಾಕ್ಯ ಹೇಳ್ತದೆ ಪ್ರಿಯರೇ, ಅದರಿಂದ ಪಾಪ ಪರಿಹಾರ ಆಗಲಿಲ್ಲ. ನಮ್ಮೆಲ್ಲರಿಗೋಸ್ಕರ ಯೇಸು ಕ್ರಿಸ್ತರು ಶಿಲುಬೆ ಮೇಲೆ ಪ್ರಾಣತ್ಯಾಗ ಮಾಡಿದ್ದಾರೆ ಪ್ರಿಯರೇ. ಈಗ ಗಮನಿಸ್ರಿ, ಇಷ್ಟಿದ್ದೂ ಕೂಡ ಪಾಪವನ್ನು ಹಗುರವಾಗಿ ತೆಗೆದುಕೊಳ್ಳುವ ವ್ಯಕ್ತಿಗಳಿಗೆ ಇನ್ಯಾವ ಬಲಿ ಇದೆ ಹೇಳಿ? ಕಮಾನ್ ಟೆಲ್ ಮಿ, ಇನ್ಯಾವ ಬಲಿ ಇದೆ? ಎಫೆಸರಿಗೆ ಬರೆದ ಪತ್ರ 1ನೇ ಅಧ್ಯಾಯ 6ನೇ ವಾಕ್ಯ ಏನು ಹೇಳುತ್ತೆ ಪ್ರಿಯರೇ? ಯೇಸು ಕ್ರಿಸ್ತರು ಸುರಿಸಿದ ರಕ್ತಧಾರೆಯಿಂದ ನಮಗೆ ಪಾಪ ಕ್ಷಮೆ ಸಿಕ್ಕಿತು. ಯೇಸು ಸ್ವಾಮಿ ಯಜ್ಞದ ಬಲಿಯ ಕುರಿಮರಿಯಾದರು. ನಮ್ಮ ಪಾಪಗಳಿಗೆ ಮಾತ್ರ ಅಲ್ಲ, ಇಡೀ ಪ್ರಪಂಚದಲ್ಲಿರುವ, ವಿಶ್ವದಲ್ಲಿರುವ ಎಲ್ಲರಿಗೋಸ್ಕರ ಪ್ರಾಣ ಕೊಟ್ಟರು. ಅದನ್ನು ಯಾರು ನಂಬಿದ್ರೋ ಅವರಿಗೆ ರಕ್ಷಣೆ ಸಿಕ್ತು. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯ. ನೋಡಿ ಪ್ರಿಯರೇ, ಅನ್ಯ ಜನರು ಯಾವ ರೀತಿ ದೇವರನ್ನು ಮಹಿಮೆ ಪಡಿಸಿದ್ರು ಪ್ರಿಯರೇ. ಹಲ್ಲೆಲೂಯ, ಹಲ್ಲೆಲೂಯ. ಯೇಸುವೆ ಸ್ತೋತ್ರ. ನನ್ನ ಹತ್ತಿರವಿರು ಓ ಯೇಸುವೆ. ಸಾಕು. ಇದನ್ನು ಬರ್ದಿದ್ದು ಯಾರು ಗೊತ್ತಾ? ಇದನ್ನು ಬರ್ದಿದ್ದು ಯಾರು ಗೊತ್ತಾ? ವೆಂಕಟೇಶ್, ಪಾಸ್ಟರ್ ವೆಂಕಟೇಶ್. ಒಬ್ಬ ಅನ್ಯ ಜನರು. ನಿನ್ನಂಥ ದೇವರು ಯಾರೂ ಇಲ್ಲ. ಇವರೆಲ್ಲ ಯಾರಿಗೆ ಗೊತ್ತೇನ್ರಿ ಪ್ರಿಯರೇ? ಅನ್ಯ ಜನರು ಕಣ್ರಿ. ಇವರೆಲ್ಲ ಅನ್ಯರು. ಯಾಕೆ ಇಂಥ ಪದಗಳನ್ನು ಬರೆದ್ರು? ಪವಿತ್ರಾತ್ಮರು ಅವರ ನಂಬಿದರು. ಯೇಸು ಕ್ರಿಸ್ತರು ಒಬ್ಬರೇ ದೇವರು ಅಂತೇಳಿ ಯೇಸು ಕ್ರಿಸ್ತರನ್ನು ನಂಬಿದಾಗ ಯೇಸು ಕ್ರಿಸ್ತರು ಜೀವ ಜಲವನ್ನು ಅವರಿಗೆ ಸುರಿಸಿದ್ರು. ಅವರು ಅದನ್ನು ಪಡ್ಕೊಂಡ್ರು. ಆ ಜೀವ ಜಲ ಇಂಥ ಹಾಡುಗಳನ್ನು ಬರೆದು ದೇವರನ್ನು ಮಹಿಮೆ ಪಡಿಸಿದ್ರು. ಹಾಲೆಲೂಯ, ಸ್ವರ್ವೇತೆ ಹಾಲೆಲೂಯ. ಇನ್ನೂ ಸುವಾರ್ತೆ ಪ್ರಚಾರ ಇಲ್ಲ ಪ್ರಿಯರೇ. ಒಬ್ಬ ನೀಚ ಹೆಂಗಸು, ಕೆಟ್ಟ ಹೆಂಗಸು ಕೋರ್ಟಿನಲ್ಲಿ ಕಟಕಟೆಯಲ್ಲಿ ನಿಂತ್ಕೊಂಡ್ರಂತೆ. ಆಕೆಗೆ ಗಲ್ಲು ಶಿಕ್ಷೆ ಆಗಿತ್ತು. ನ್ಯಾಯಾಧೀಶರು ಹೇಳಿದರು, ಅಮ್ಮ ನಿನಗೆ ಯಾರಾದರೂ ವಾದಿಸಲಿಕ್ಕೆ ಯಾರಾದರೂ ಇದ್ದಾರಾ ಅಂತ ಕೇಳಿದರು. ಈ ನೀಚ ಹೆಂಗಸು, ಸ್ವಾಮಿ ನನಗೆ ಯಾರೂ ಇಲ್ಲ ಅನ್ನುವಾಗ ಒಬ್ಬ ಲಾಯರ್ ಬಂದರು ಅಲ್ಲಿಗೆ. ಈ ಲಾಯರ್ ಬಂದು ವಾದಿಸಿ ಈಕೆಯನ್ನು ಮರಣದಂಡನೆಯಿಂದ ಬಿಡುಗಡೆ ಮಾಡಿದರು. ಪ್ರೈಸ್ ದಿ ಲಾರ್ಡ್, ಸ್ವರ್ವೇತೆ ಹಾಲೆಲೂಯ, ಹಾಲೆಲೂಯ. ಈಕೆ ಮರಣದಂಡನೆಯಿಂದ ತಪ್ಪಿಸಿಕೊಂಡು ಬಂದು ಮತ್ತೆ ಪಾಪಕ್ಕೆ ಬಿದ್ದಳು. ಮತ್ತೆ ಪಾಪಕ್ಕೆ ಬಿದ್ದಾಗ ಸೇಮ್ ಕೋರ್ಟಿಗೆ ಈಕೆಯನ್ನು ಎಳೆದುಕೊಂಡು ಬಂದು ಕಟಕಟೆಯಲ್ಲಿ ನಿಲ್ಲಿಸಿದ್ರು ಪ್ರಿಯರೇ. ಈಗ ನ್ಯಾಯಾಧೀಶರು ಯಾರು ಗೊತ್ತಾ? ಈ ಮೊದಲು ವಾದ ಮಾಡಿದ್ರಲ್ಲ ಹಿಂದೆ ಲಾಯರ್, ಈಗ ಏನಾದರೂ ನ್ಯಾಯಾಧೀಶರಾದರು. ಈಕೆ ಕಟಕಟೆಯಲ್ಲಿ ನಿಂತ್ಕೊಂಡು ಕೇಳಿದ್ಲು, ಓ ಮೈ ಲಾರ್ಡ್, ನಾನು ಯಾರು ಗೊತ್ತಾ ನಿಮಗೆ? ಹಿಂದೆ ನಾನು ಇದೇ ಕಟಕಟೆಯಲ್ಲಿ ನಿಂತಿರುವಾಗ ನನ್ನನ್ನು ಗಲ್ಲು ಶಿಕ್ಷೆಯಿಂದ ಪಾರು ಮಾಡಿದ್ರಲ್ಲ, ಅವಳೇ ನಾನು. ನನ್ನ ಮತ್ತೆ ಪಾಪ ಮಾಡಿದ್ದೇನೆ, ನನಗೇನಾದರೂ ಕರುಣೆ ತೋರಿಸಿ ಅಂತ ಕೇಳಿದ್ಲು. ಅದಕ್ಕೆ ನ್ಯಾಯಾಧೀಶರು ಏನು ಹೇಳಿದ್ರು ಗೊತ್ತಾ ಪ್ರಿಯರೇ? ನ್ಯಾಯಾಧೀಶರು ಏನು ಹೇಳಿದ್ರು ಗೊತ್ತಾ? ಆಗ ನಾನು ಲಾಯರ್ ಆಗಿದ್ದೆ, ನಿನಗೆ ವಾದ ಮಾಡಿ ಆ ಮರಣದಂಡನೆಯಿಂದ ನಾನು ನಿನಗೆ ಬಿಡುಗಡೆ ಕೊಟ್ಟೆ. ಈಗ ನಾನು ನ್ಯಾಯಾಧೀಶ, ನಂದು ತೀರ್ಪು ಕೊಡುವುದು ಮಾತ್ರ ಕೆಲಸ ಅಂತ ಹೇಳಿದ್ರಂತೆ ಆ ನ್ಯಾಯಾಧೀಶ. ಕಮಾನ್, ಈಗ ಹೇಳ್ತೇನೆ, ಆ ನ್ಯಾಯಾಧೀಶನೇ ನಜರೇತಿನ ಯೇಸು ಸ್ವಾಮಿಯವರು. ಗಮನಿಸಿ. ಈ ದುಷ್ಟ ಸ್ತ್ರೀ ಇದರಲ್ಲ, ಅವರೇ ನಾವುಗಳು. ಹಿಂದೆ ನಮಗೆ ಪಾಪ ಮಾಡಿದಾಗ ದೇವರಿಗೂ ನನಗೂ
ಮಧ್ಯಸ್ಥಿಕೆ ವಹಿಸಿ ಪಾಪದಿಂದ ಬಿಡುಗಡೆ ಮಾಡಿದ್ರು ಯೇಸು ಸ್ವಾಮಿ. ಒಂದು ತಿಮೋಥೆಯರಿಗೆ ಬರೆದ ಪತ್ರ 2ನೇ ಅಧ್ಯಾಯ 4-5 ವಾಕ್ಯವನ್ನು ನೀವು ಓದಿ ಪ್ರಿಯರೇ. ದೇವರು ಒಬ್ಬರೇ, ದೇವರಿಗೂ ಮಾನವರಿಗೂ ಮಧ್ಯಸ್ಥಿಕೆಯನ್ನು ವಹಿಸುವವರು ಒಬ್ಬರೇ, ಅವರೇ ಮಾನವರಾದ ಕ್ರಿಸ್ತ ಯೇಸು. ತೀರ್ಪಿನ ದಿನ ಬಂದ್ಬಿಟ್ಟಿದೆ. ಈಗ ಎಚ್ಚೆತ್ತುಕೊಳ್ಳಿ ಪ್ರಿಯರೇ. ಈ ಇನ್ಫೆಂಟ್ ಜೀಸಸ್ ಚರ್ಚನ್ನು ದೇವರು ಸುವಾರ್ತೆಯ ಪ್ರಚಾರವಾದ ಮನೆಯಾಗಿ ದೇವರು ಮಾರ್ಪಡಿಸಿದ್ದಾರೆ. ಯಾಕೆ ಗೊತ್ತಾ? ಇಲ್ಲಿರುವ ಆತ್ಮಗಳು ನರಕಕ್ಕೆ ಹೋಗಬಾರ್ದು. ಗಮನಿಸಿ ಪ್ರಿಯರೇ, ಮೊದಲನೇ ಸಾರಿ ಗಲ್ಲಿನ ಶಿಕ್ಷೆಯಿಂದ ಬಿಡುಗಡೆ ಮಾಡಿದ ಆ ಲಾಯರ್ ಯಾರು ಅಲ್ಲ, ಯೇಸು ಸ್ವಾಮಿಯವರು. ನಮಗೂ ದೇವರಿಗೂ ಮಧ್ಯೆ ನಿಂತು ನಮ್ಮ ಪಾಪಗಳನ್ನು ಹೊತ್ತುಕೊಂಡು, ಶಾಪಗಳನ್ನು ಹೊತ್ತುಕೊಂಡು ಆ ಮರಣ ಶಿಕ್ಷೆಯಿಂದ ದೇವರು ನಮಗೆ ಬಿಡುಗಡೆ ಕೊಟ್ಟರು. 2ನೇ ಸಾರಿ ಯೇಸು ಸ್ವಾಮಿಯರು ಬರುವಾಗ ನ್ಯಾಯಾಧಿಪತಿ ತೀರ್ಪು ಕೊಡುವುದು ಮಾತ್ರ ಕೆಲಸ ಸ್ವಾಮಿ. ಹಾಗಾಗಿ ದಯಮಾಡಿ ಗಮನಿಸಿ ಪ್ರಿಯರೇ, ಅತಿ ಭಯಂಕರವಾದಂತಹ ಆತ್ಮಿಕ ಕುರುಡುತನ ಪಾಪವನ್ನು ಹಗುರವಾಗಿ ತೆಗೆದುಕೊಳ್ಳುವುದು. ವಿಶೇಷವಾಗಿ ಗಮನಿಸಿ ಪ್ರಿಯರೇ, ನಾವು ದುಡ್ಡು ಮಾಡಬೇಕು, ನಮಗೆ ವೀಸಾ ಸಿಗಬೇಕು, ಫಾರಿನ್ ಕಡೆ ಹೋಗಬೇಕು, ಚೆನ್ನಾಗಿ ಹಣ ತರಬೇಕು, ಮಜಾ ಮಾಡಬೇಕು, ಈ ಉದ್ದೇಶಗಳನ್ನು ಇಟ್ಟುಕೊಂಡು ನಾವು ದೇವಾಲಯಕ್ಕೆ ಬರೋದಲ್ಲ ಪ್ರಿಯರೇ. ಹಾಲೆಲೂಯ, ಸ್ವರವೇತಿ ಹಾಲೆಲೂಯ. ಓದೋಣ 2 ಕೊರಿಂಥಿ ಸಂತ ಪೌಲರು ಕೊರಿಂಥಿಯರಿಗೆ ಬರೆದ ಪತ್ರ 4ನೇ ಅಧ್ಯಾಯ 3ನೇ ವಾಕ್ಯ. ಗಮನಿಸ್ರಿ 2 ಕೊರಿಂಥಿ 4ನೇ ಅಧ್ಯಾಯ 3ರಿಂದ ವಚನ ದಯಮಾಡಿ ಓದಿ ಸಿಸ್ಟರ್. ನಾವು ಪ್ರಚಾರ ಮಾಡುವ ಶುಭ ಸಂದೇಶ ಕೆಲವರಿಗೆ ಇನ್ನೂ ಮುಸುಕಿನ ಮರೆಯಾಗಿದ್ದರೆ ಆಗಿರುವುದು ವಿನಾಶ ಮಾರ್ಗದಲ್ಲಿರುವವರಿಗೆ ಮಾತ್ರ. ಕೂತ್ಕೊಳ್ಳಿ ಸಿಸ್ಟರ್, ಕೂತ್ಕೊಳ್ಳಿ. ಸ್ವಲ್ಪ ವಿವರಿಸ್ತೇನೆ, ಆಮೇಲೆ ಮತ್ತೆ ಓದೋರಿ. ಈಗ ಗಮನಿಸ್ರಿ 10 ಧ್ಯಾನ, 15 ಧ್ಯಾನ, 20 ಧ್ಯಾನಕ್ಕೆ ಹೋಗಿ ಯಾರೆಲ್ಲ ಬದಲಾವಣೆ ಆಗಲಿಲ್ಲ, ಬದಲಾವಣೆ ಮಾಡಿಕೊಳ್ಳಲಿಲ್ಲ, ವ್ಯಭಿಚಾರ ಬಿಡಲಿಲ್ಲ. ನಿನ್ನೆ ಒಂದು ಮೆಸೇಜ್ ಬಂತಲ್ಲ ನಮಗೆ, ಅಬಾಷನ್ ಮಾಡಿದಂತಹ ತಾಯಂದಿರು ನಾಳೆ ಧ್ಯಾನಕ್ಕೆ ಬರ್ತಾರೆ ಅಂತೇಳಿ. ಎಸ್, ನಾನಿಲ್ಲಿ ಬರೆದಿಟ್ಟಿದ್ದೇನೆ. ಅಬಾಷನ್ ಮಹಾಪಾಪ. ಅಂತಹ ಪರಿಸ್ಥಿತಿ ಬಂದಾಗ ನಮ್ಮ ಧರ್ಮಸಭೆಯ ಗುರುಗಳನ್ನು ಭೇಟಿ ಮಾಡಬೇಕು. ನೀವು ಏನೋ ತಪ್ಪಾದ ಪ್ರೀತಿಯಲ್ಲಿ ಬೀಳ್ತೀರಿ, ಸಮಾಜಕ್ಕೆ ಎದುರ್ತೀರಿ, ಸಮಾಜವನ್ನು ಕಣ್ಣಿನನ್ನು ತಪ್ಪಿಸಿಕೊಳ್ಳಿಕ್ಕೋಸ್ಕರ ಅಬಾಷನ್ ಮಾಡ್ತೇವೆ ಪ್ರಿಯರೇ. ಇದು 1ನೆಯ ಮಾರ್ಗ. ತಪ್ಪಾದ ಪ್ರೀತಿಯಲ್ಲಿ ಬೀಳ್ತೇವೆ, ಸಮಾಜದ ಕಣ್ಣನ್ನು ತಪ್ಪಿಸಲಿಕ್ಕಾಗಿ ಅಬಾಷನ್ ಮಾಡ್ತೇವೆ. ಇದು ಮಹಾಪಾಪ. ದೇವರ ಕಣ್ಣು ಎಲ್ಲವನ್ನು ನೋಡ್ತದೆ ಪ್ರಿಯರೇ.